ನಮಸ್ತೆ. ಇವತ್ತಿನ ಕಾರ್ಯಕ್ರಮ ಮೆಸೇಜ್ ಅಂತ ಹೇಳಿದ್ರೆ ಒಲಿವಿಯಾ ಕಂಪ್ನಿಯಲ್ಲಿ ಹೊಸ ಐಟಮ್ಗಳು ಲಾಂಚ್ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ಬಂದಿರೋಂಥ ನಮ್ಮ ಸರ್ ಆದಂಥ ರಾಜೇಶ್ ಸರ್ ಬಂದಿದ್ದಾರೆ ಮುಂಬೈಯಿಂದ. ಅದೇ ರೀತಿ ಸಪೋರ್ಟ್ ಮಾಡ್ತಿರುವ ನಮ್ಮ ಬ್ಯೂಟಿ ಪ್ಲಾನೆಟ್ ಜಗಣ್ಣ ಹಾಗೂ ಗಣೇಶಣ್ಣ ಅವರ ವತಿಯಿಂದ ನಾವು ಇವತ್ತು ಲಾಂಚ್ ಮಾಡ್ತಾ ಇದ್ದೀವಿ. ಅದೇ ರೀತಿ ಚೇತನ ಅಕಾಡೆಮಿಯಿಂದ ನಮಗೆ ಮೇಡಮ್ ಅವರು ಬಂದಿದ್ದಾರೆ, ಚೇತನ ಮೇಡಮ್ ಅವರು. ಅವ್ರ ನಾವು ಲಾಂಚ್ ಮಾಡೋಕ್ಕೆ ಇಷ್ಟಪಟ್ಟು ಮಾಡ್ತಾ ಇದ್ದೀವಿ. ಹಾಗಾಗಿ ಇವತ್ತು ಲಾಂಚ್ ಆಗ್ತಿರೋ ಐಟಮ್ಗಳಲ್ಲಿ ಫಸ್ಟಿಗೆ ಬಾಡಿ ವಾಶ್ ಬರುತ್ತೆ ಒಲಿವಿಯಾದಲ್ಲಿ. ಹಾಗೆ ಸನ್ಸ್ಕ್ರೀನ್ ಲಾಂಚ್ ಮಾಡ್ತಾಯಿದ್ದೀವಿ. ಕ್ಲೆನ್ಸಿಂಗ್ ಫಾರ್ಮಿಂಗ್ ಅಂತ ಹೊಸ ಟೆಕ್ನಿಕಲ್ ಲಾಂಚ್ ಮಾಡ್ತಾಯಿದ್ದೀವಿ. ಅದೇ ರೀತಿ ಮೇಕಪ್ ಐಟಮ್ಸ್ ಲಾಂಚ್ ಮಾಡ್ತಾಯಿದ್ದೀವಿ. ಪ್ರೀಮಿಯಂ ರೇಂಜ್ ಮೇಕಪ್ ಲಾಂಚ್ ಮಾಡ್ತಾಯಿದ್ದೀವಿ. ಅದೇ ರೀತಿ ಸಿರಮ್ ಲಾಂಚ್ ಮಾಡ್ತಾಯಿದ್ದೀವಿ, ಏರ್ ಸಿರಮ್ನ. ಆ ಉದ್ದೇಶಕ್ಕಾಗಿ ಇವತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಚೇತನ ಮೇಡಮ್ ಅವರು ಬಂದಿದ್ದಾರೆ. ಅವ್ರ ಥ್ರೂ ನಾವು ಲಾಂಚ್ ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ದೀವಿ. ಅದೇ ರೀತಿ ನಮ್ಮ ರಾಜೇಶ್ ಸರ್ ಬಂದಿರೋ ಮುಂಬೈಯಿಂದ, ಅವ್ರ ಕಡೆಯಿಂದ ನಾವು ಲಾಂಚ್ ಮಾಡಬೇಕಂತ ಇಷ್ಟಪಟ್ಟಿದ್ದೀವಿ. ನಮ್ಮ ಕಂಪ್ನಿ ಹೆಸರು ಒಲಿವಿಯಾ ಅಂತ ಹೇಳಿ ಗೀಸರ್ ಮಾರ್ಕೆಟಿಂಗ್ ಅಂತ. ಕಂಪ್ನಿ 30 ವರ್ಷದಿಂದ ಮಾರ್ಕೆಟಲ್ಲಿದೆ. ನಾವು ಏನೇ ಕಂಪ್ನಿದು ಒಂದು ಐಟಮ್ ಲಾಂಚ್ ಮಾಡಬೇಕಾದ್ರೂ ಕರ್ನಾಟಕದಲ್ಲಿ ಫಸ್ಟ್ ನಾವು ಮಂಗಳೂರು ಬ್ಯೂಟಿ ಪ್ಲಾಂಟಿಂದಲೇ ಲಾಂಚ್ ಮಾಡ್ತೀವಿ. ಯಾಕಂದರೆ ಅವರು ನಮ್ಮ ಫ್ಯಾಮಿಲಿ ಮೆಂಬರ್ ಥರ. ಯಾವಾಗಿಂದ ಅವ್ರು ನಮ್ಮ ಜೊತೆ ಟೈಪ್ ಆಗಿದ್ದಾರೆ, ಅರೌಂಡ್ ಒಂದು 20-25 ಇಯರ್ಸಿಂದ ನಮ್ಮ ಜೊತೆ ಸಪೋರ್ಟ್ ಮಾಡ್ತಾಯಿದ್ದಾರೆ. ನಮ್ದು ಯಾವುದೇ ಒಂದು ಪ್ರಾಡಕ್ಟ್ ಹೊಸದು ಲಾಂಚ್ ಮಾಡಬೇಕಾದ್ರೆ ನಾವೀಗ ಮಂಗಳೂರು ಬಂದು ಬ್ಯೂಟಿ ಪ್ಲಾನೆಟಿಂದಲೇ ನಾವು ಲಾಂಚ್ ಮಾಡ್ತೀವಿ. ಯಾಕಂದರೆ ನಮಗೆ ಪ್ರತಿ ವರ್ಷವೂ ಒಂದು ಐಟಮ್ ಲಾಂಚ್ ಮಾಡಬೇಕಾದ್ರೆ ಜಗಣ್ಣ ಆಗಿರ್ಬೋದು, ಗಣೇಶಣ್ಣ ಆಗಿರ್ಬೋದು ತುಂಬ ಸಪೋರ್ಟ್ ಮಾಡ್ತಾಯಿದ್ದಾರೆ. ಅದೇ ರೀತಿ ನಾವು ವರ್ಷಕ್ಕೆ 3 ಸೆಮಿನಾರ್ ಮಾಡ್ತಾಯಿರ್ತೀವಿ. ಆ ರೀತಿಯಲ್ಲಿ ನಮ್ಗೆ ಸಪೋರ್ಟ್ ಮಾಡ್ತಾಯಿದ್ದಾರೆ. ಲಾಸ್ಟ್ ಟೈಮ್ ನಾವು ಡಿಟೈಲ್ ಲಾಂಚ್ ಮಾಡಿದ್ವಿ, ಆ ಟೈಮಲ್ಲೂ ಸಪೋರ್ಟ್ ಮಾಡಿದ್ದಾರೆ. ಅದೇ ರೀತಿ ನಮ್ದು ಏನೇ ವರ್ಕ್ಶಾಪ್ ಇರಲಿ, ಸೆಮಿನಾರ್ ಇರಲಿ, ಎಕ್ಸಿಬಿಷನ್ಸ್ ಇರಲಿ, ನಮಗೆ ತುಂಬ ಸಪೋರ್ಟ್ ಮಾಡ್ತಾರಂಥ ಬ್ಯೂಟಿ ಪ್ಲಾನೆಟ್ ಜಗಣ್ಣ ಮತ್ತು ಗಣೇಶಣ್ಣ ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಇಲ್ಲಿ ಇನ್ನೊಬ್ಬರು ಅತಿಥಿಯಾಗಿ ಬಂದಿರೋಂಥ ನಮ್ಮ ಚೇತನ ಮೇಡಮ್ ಅವರು, ಚೇತನ ಅಕಾಡೆಮಿ ಅವರು, ಇವ್ರ ಬಗ್ಗೆ ಹೇಳಬೇಕು ಅಂದರೆ ಇವರು ಟ್ರೈನಿಂಗ್ ಮಾಡಿ ದುಬೈಲಿ ಮಾಡಿದ್ದಾರೆ. ಅದೇ ರೀತಿ ಸಿಂಗಾಪುರಲ್ಲೂ ಮಾಡಿದ್ದಾರೆ, ಮತ್ತು ಇಂಗ್ಲೆಂಡಲ್ಲೂ ಹೋಗಿ ಬಂದು ಮಾಡಿದ್ದಾರೆ. ಅವರ ಕೈಗುಣ ತುಂಬ ಚೆನ್ನಾಗಿದೆ, ಅವ್ರ ರಿಸಲ್ಟು ತುಂಬ ಚೆನ್ನಾಗಿದೆ. ಹಾಗಾಗಿ ನಾವು ತುಂಬ ಇಷ್ಟಪಟ್ಟು ಅವ್ರನ್ನ ಇನ್ವೈಟ್ ಮಾಡಿದ್ದೀವಿ. ಈಗ ಮಂಗಳೂರಲ್ಲಿ ಟ್ರೆಂಡ್ ಇರೋದ್ರಿಂದ ನಂಬರ್ 1 ಅಕಾಡೆಮಿಗೆ ಅವ್ರದ್ದು ಲಾಂಚ್ ಆಗಿದೆ. ಎಲ್ಲ ಕಡೆ ತುಂಬ ಹೆಸರು ಕೇಳ್ತಾ ಇದ್ದೀವಿ. ಇವನ್ ನಮ್ಮ ಬೆಂಗಳೂರಲ್ಲೂ ಹೆಸರು ಬರ್ತಾಯಿದೆ. ಇಲ್ಲ ಮಂಗಳೂರು ಇಂಥ ಚೆನ್ನಾಗಿ ಟೆಕ್ನಿಕಲ್ ಸ್ಟ್ರಾಂಗ್ ಮಾಡ್ತಾಯಿದ್ದಾರೆ, ಟೀಮ್ ರೆಡಿ ಮಾಡ್ತಾಯಿದ್ದಾರೆ, ಸ್ಟೂಡೆಂಟ್ಸ್ಗೆ ಒಳ್ಳೆ ನಾಲೆಜ್ ಕೊಡ್ತಾಯಿದ್ದಾರೆ, ರಿಸಲ್ಟ್ ತುಂಬ ಚೆನ್ನಾಗಿ ಬರ್ತಾಯಿದೆ. ಹಾಗೆ ಅಲ್ಲಿಂದನೂ ಇಲ್ಲಿಗೆ ಬರ್ತಾಯಿದ್ದಾರೆ ಕ್ಲಾಸ್ ಕಲೀಲಿಕ್ಕೆ. ಮೈಸೂರಿಂದ ಬರ್ತಾಯಿದ್ದಾರೆ, ಹುಬ್ಳಿಂದನೂ ಬರ್ತಾಯಿದ್ದಾರೆ. ಇದನ್ನು ಲಾಸ್ಟ್ ಮಂತ್ ನಾವು ನೋಡಿದ್ವಿ, ನಾವು ಸೆಮಿನಾರ್ ಹೊಡೆದಿದ್ದಾಗ ಅಟೆಂಡ್ ಮಾಡಿದ್ವಿ. ನಮ್ಮ ಐಟಮಲ್ಲಿ ಡಿಟೈಲು ಲಾಂಚ್ ಮಾಡಿದ್ವಿ ನಾವು. ಅದೇ ರೀತಿ ಈ ಸಲನೂ ನಾವು ಒಂದು 5-6 ಐಟಮ್ ಲಾಂಚ್ ಮಾಡ್ತಾಯಿದ್ದೀವಿ. ಆ ಕಾರಣಕ್ಕೆ ಅವ್ರಿಗೂ ನಾವು ವೆಲ್ಕಮ್ ಮಾಡ್ತೀನಿ. ತುಂಬ ಖುಷಿಯಿಂದ ಅವ್ರನ್ನ ವೆಲ್ಕಮ್ ಮಾಡ್ತಾಯಿದ್ದೀವಿ. ಅದೇ ರೀತಿ ನಮ್ಮ ರಾಜೇಶ್ ಸರ್ ಅಂತಿದ್ದಾರೆ ಕಂಪ್ನಿಯಿಂದ, ಅವರು ಬಂದಿದ್ದಾರೆ. ಸರ್ 35 ಇಯರ್ಸಿಂದ ಅಲ್ಲೇ ಇದ್ದಾರೆ. ಅವ್ರ ಥ್ರೂ ನಾವು ಏನೇ ಮಾಡಬೇಕಾದ್ರೂ ನಮಗೆ ಫಸ್ಟ್ ಮೆಸೇಜ್ ಕೊಡ್ತಾರೆ, ರಾಜೇಂದ್ರ ಹತ್ರ ಮಾಡಬೇಕು ಅಂತೇಳಿ. ಈಸಿಯಾಗಿ ಸ್ಟೆಪ್ ಬೈ ಸ್ಟೆಪ್ ನಮಗೆ ಹೆಲ್ಪ್ ಮಾಡ್ತಾಯಿದ್ದಾರೆ. ಯಾವ ಥರ ಮಾಡಬೇಕು, ಲಾಂಚ್ ಯಾವ ಥರ ಮಾಡಬೇಕು, ಎಲ್ಲಿಂದ ಮಾಡಬೇಕು, ಅಂದರೆ ಫ್ಯಾಮಿಲಿ ಪರ್ಸನ್ ಥರ ನಮಗೆ ಟ್ರೀಟ್ ಮಾಡ್ತಾಯಿದ್ದಾರೆ. ಲಾಂಚ್ ಮಾಡಿ ಯಾವ ಥರ ಬಿಟ್ಟು ಮಾಡೋದು. ಆದರೆ ನಮ್ಮ ಮಂಗಳೂರಿಗೆ ಬಂದು ಮಾಡ್ತಾಯಿದ್ದಾರೆ ಅಂದರೆ ಇದು ಕರ್ನಾಟಕದಲ್ಲಿ ಫಸ್ಟ್ ಟೈಮ್ ಲಾಂಚ್ ಆಗ್ತಾ ಇರೋದು. ಯಾಕೆಂದರೆ ಬ್ಯೂಟಿ ಪ್ಲಾನೆಟ್ ಜಗಣ್ಣ ಮತ್ತು ಗಣೇಶಣ್ಣ ಅವರು ನಮಗೆ ಲಾಂಗ್ ಟರ್ಮಿಂದ ಸಪೋರ್ಟ್ ಮಾಡ್ಕೊಂಡ್ಬಂದಿದ್ದಾರೆ. ಆ ರೀತಿಯಾಗಿ ನಾವು ಯಾವುದೇ ಐಟಮ್ ಲಾಂಚ್ ಮಾಡಬೇಕಾದ್ರೂ ಫಸ್ಟ್ ಮಂಗಳೂರಿಗೆ ಬರ್ತೀವಿ. ಯಾಕೆ ನಮಗೆ ತುಂಬ ಇಷ್ಟ, ಅವ್ರು ಸಪೋರ್ಟ್ ಮಾಡ್ತಾರೆ. ಆ ರೀತಿ ನಮಗೆ ಒಳ್ಳೆಯದಾಗಿದೆ. ಆ ಉದ್ದೇಶಕ್ಕೆ ಇವತ್ತು ನಾವು ಲಾಂಚ್ ಮಾಡ್ತಾಯಿದ್ದೀವಿ. ಎಲ್ಲರೂ ಸಪೋರ್ಟ್ ಮಾಡಿದ್ದೀವಿ. ಐಟಮ್ ಲಾಂಚ್ ಮಾಡ್ತಾ ಇದ್ದೀವಿ ಇವತ್ತು. ಇನ್ನೊಂದು ನಾನು ಲೀಸ್ಟ್ ಹೇಳ್ತೀನಿ ನಿಮಗೆ. ಫಸ್ಟಿಗೆ ನಾವು ಲಾಂಚ್ ಮಾಡ್ತಾ ಇರೋದು ಬಾಡಿ ವಾಶ್ ಬರುತ್ತೆ, ಅದರಲ್ಲಿ 5 ರೇಂಜ್ ಇರುತ್ತೆ. ಅದೇ ರೀತಿ ಕ್ಲೆನ್ಸಿಂಗ್ ಫಾರ್ಮಿಂಗ್ ಬರುತ್ತೆ, ಅದರಲ್ಲಿ 3 ರೇಂಜ್ ಇದೆ. ಅದೇ ರೀತಿ ಸನ್ಸ್ಕ್ರೀನ್ ಬರುತ್ತೆ, ಅದರಲ್ಲಿ 30, 40, 50 SPF ಇದೆ. ಅದೇ ರೀತಿ ಏರ್ ಸಿರಮ್ ಲಾಂಚ್ ಆಗಿದೆ, ತುಂಬ ಚೆನ್ನಾಗಿ ಕ್ವಾಲಿಟಿ ಮೇಂಟೈನ್ ಮಾಡಿದ್ದಾರೆ. ಅದೇ ರೀತಿ ಪ್ರೀಮಿಯಂ ಮೇಕಪ್ ರೇಂಜಲ್ಲಿ ಲಾಂಚ್ ಮಾಡ್ತಾಯಿದ್ದಾರೆ. ಅದರಲ್ಲಿ BB ಕ್ರೀಮ್ ಬರುತ್ತೆ, ಫಿಕ್ಸರ್ ಬರುತ್ತೆ, ಮೇಕಪ್ ಪ್ರೈಮರ್ ಬರುತ್ತೆ, ಮತ್ತು ಪ್ಯಾನ್ ಕೇಕ್ ಬರುತ್ತೆ, ಪ್ಯಾನ್ ಸ್ಟಿಕ್ ಬರುತ್ತೆ. ಹೊಸ ರೇಂಜಲ್ಲಿ ಲಾಂಚ್ ಮಾಡ್ತಾಯಿದ್ವಿ. ದಯವಿಟ್ಟು ಇದನ್ನು ನೋಡಿ ಯೂಸ್ ಮಾಡಿ ಮತ್ತು ಸೇಲ್ ಕೊಡಿ, ಬಿಸ್ನೆಸ್ ಕೊಡಿ. ಎಲ್ಲರಿಗೂ ಇಷ್ಟ ಅಂತ ನಾನು ಅನ್ಕೊತಿದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಏನಂದರೆ ಒಲಿವಿಯಾ ಪ್ರಾಡಕ್ಟ್ ಲಾಂಚ್ ಆಗ್ತಾಯಿದೆ ಹೊಸ ರೇಂಜಲ್ಲಿ. ಅದಕ್ಕೋಸ್ಕರ ನಮಗೆ ಗೆಸ್ಟಾಗಿ ಬಂದಿರೋಂಥ ಚೇತನ ಮೇಡಮ್ ಅವರು, ಚೇತನ ಅಕಾಡೆಮಿ ವತಿಯಿಂದ, ಮತ್ತು ಬ್ಯೂಟಿ ಪ್ಲಾನೆಟ್ ಜಗಣ್ಣ ಅವರು ಗಣೇಶ್ ವತಿಯಿಂದ ಇವತ್ತು ನಾವು ಐಟಮ್ಸ್ ಲಾಂಚ್ ಮಾಡ್ತಾಯಿದ್ದೀವಿ. ಫಸ್ಟಿಗೆ ನಾವು ಲಾಂಚ್ ಮಾಡ್ತಾ ಇರೋದು ಬಾಡಿ ವಾಶ್ ಲಾಂಚ್ ಮಾಡ್ತಾಯಿದ್ದೀವಿ. ಅದೇ ರೀತಿ ಎಲ್ಲ ರೇಂಜ್ಗಳು ನಾವು ಲಾಂಚ್ ಮಾಡ್ತೀವಿ. ದಯವಿಟ್ಟು ನೋಡಿ.
ಮಂಗಳೂರಿಂದ ಚೇತನ ಬ್ಯೂಟಿ ಕಾಸ್ಮೆಟಾಲಜಿಸ್ಟ್, ಅದರ ಜೊತೆ ಹಾಗೂ ನಾನು ಮೇಕಪ್ ಆರ್ಟಿಸ್ಟು ಕೂಡ ಇಂಟರ್ನ್ಯಾಷನಲ್ ಸರ್ಟಿಫೈಡ್ ಆಗಿದ್ದೀನಿ. ತುಂಬ ಸಂತೋಷ ವಿಷಯ ಏನದಂತ ಹೇಳಿದ್ರೆ ಬ್ಯೂಟಿ ಪ್ಲ್ಯಾನೆಟ್ನಲ್ಲಿ ಒಲಿವಿಯಾ ಬ್ರ್ಯಾಂಡ್ 30 ಇಯರ್ಸಿಂದ ಕೂಡ ಕಾಣ್ತಾ ಇದ್ದೀನಿ. ನಾನು ಕೂಡ ಈ ಫೀಲ್ಡಲ್ಲಿ 25 ವರ್ಷದಿಂದ ನಾನಿದ್ದೀನಿ. ಈ ಒಲಿವಿಯಾ ಬ್ರ್ಯಾಂಡನ್ನು ನಾನು ಸಾಧಾರಣ ಆಗದಿಂದನೂ ಕೇಳ್ತಾನೆ ಬಂದಿದ್ದೀನಿ. ಸೊ ಒಲಿವಿಯಾ ಬ್ರ್ಯಾಂಡ್ ಇಷ್ಟು ವರ್ಷದಲ್ಲಿ ಅವರ ಟ್ರಸ್ಟನ್ನು ಬಿಲ್ಡಪ್ ಮಾಡಿ ಕಸ್ಟಮರ್ಗೆ ಕೊಟ್ಟಂಥ ಆ ಒಂದು ಟ್ರಸ್ಟಿಂದಾಗಿ ಇವರು ಇನ್ನೂ ಹೊಸ ಹೊಸ ಪ್ರಾಡಕ್ಟ್ಗಳನ್ನು ಇಂಟ್ರೊಡ್ಯೂಸ್ ಮಾಡಿಕೊಂಡಿದ್ದಾರೆ. ಅದಕ್ಕೆ ನಾನು ತುಂಬ ಸಂತೋಷ ಪಡ್ತಿದ್ದೇನೆ. ಅದು ಕೂಡ ಕರ್ನಾಟಕದಾದ್ಯಂತ ಮೊದಲನೇ ಬಾರಿಗೆ ಬ್ಯೂಟಿ ಪ್ಲ್ಯಾನೆಟ್ನಲ್ಲಿ ಜಗದೀಶ್ ಅವರು ಮತ್ತು ಗಣೇಶ್ ಅವರ ಸಹಕಾರದೊಂದಿಗೆ ಒಲಿಯೋ ಕಂಪನಿಯವರು ಈ ಪ್ರಾಡಕ್ಟನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಇದರಲ್ಲಿ ನಾನು ನೋಡಬೇಕಿದ್ರೆ BB ಕ್ರೀಮ್ ಇದೆ, ಅಂತೂ ಇವರು ಪ್ರೀಮಿಯಂ ಬ್ರ್ಯಾಂಡ್ ಇದು ಮೇಕಪ್ ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ ಅಂತ ಹೇಳಿದರೆ ತುಂಬ ಸಂತೋಷದ ವಿಷಯ. ಖಂಡಿತವಾಗಿ ನಾನು ಇದನ್ನು ಉಪಯೋಗಿಸ್ಬೇಕಂತ ಹೇಳಿದ್ದೀನಿ. ಈ ಟ್ರಸ್ಟನ್ನು ಇವರು ಬಿಲ್ಡಪ್ ಮಾಡಿದ ಕಾರಣ ಖಂಡಿತವಾಗಿ ಇವ್ರ ಪ್ರಾಡಕ್ಟ್ಗಳು ಚೆನ್ನಾಗಿ ಇಂಟ್ರೊಡ್ಯೂಸ್ ಮಾಡಿರಬೇಕು ಅಂತೇಳಿ ನಾನು ಇಂಟ್ರೊಡ್ಯೂಸ್ ಮಾಡ್ಕೊಂಡಿದ್ದಾರೆ. ಇನ್ನು ಹೇಳಬೇಕಿದ್ರೆ ಇವರಲ್ಲಿ ಬಾಡಿ ವಾಶ್, ಫೇಸ್ ವಾಶ್, ಎಲೋವೆರಾ ಜೆಲ್ ಇಂಥ ಮೊದಲಾದ ಪ್ರಾಡಕ್ಟ್ಗಳನ್ನು ಇವರು ಇಂಟ್ರೊಡ್ಯೂಸ್ ಮಾಡ್ಕೊಂಡಿದ್ದಾರೆ. ನನಗೆ ಈ ಒಂದು ಅನುಕೂಲ ಅಂದರೆ ಈ ಇನಾಗ್ರೇಷನ್ನ ನನ್ನ ಕೈಯಲ್ಲಿ ಮಾಡಿದ ಕಾರಣ ನಾನು ಇವರಿಗೂ ಸದಾ ಚಿರಋಣಿಯಾಗಿದ್ದೀನಿ. ಅಂತೂ ತುಂಬ ಸಂತೋಷ ಪಡ್ತಿದ್ದೀನಿ. ನಮಗೆ ಈ ಒಲಿವಿಯಾ ಕಂಪನಿಯವರು ಇಷ್ಟು ಚೆನ್ನಾಗಿರುವಂಥ ಪ್ರಾಡಕ್ಟನ್ನು ಇಂಟ್ರೊಡ್ಯೂಸ್ ಮಾಡಿಕೊಂಡಿದ್ದಾರೆ. ತಾವೆಲ್ಲರೂ ಇದನ್ನು ಉಪಯೋಗಿಸಿ ಇವರಿಗೆ ಸಹಕಾರ ಕೊಡಬೇಕಂತ ನಾನು ಕೇಳ್ಕೊಳ್ತಿದ್ದೀನಿ. ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟನಾ ಕಾರ್ಯಕ್ರಮ ಬಂದಂತಹ ಶ್ರೀಯುತ ಚೇತನಾಸ್ ಬ್ಯೂಟಿ ಲಾಂಜಿನ ಮಾಲಕಿ ಚೇತನಾ ಇವರಿಗೆ ಇಲ್ಲಿ ಬಂದು ಒಂದು ಇನಾಗ್ರೇಷನ್ ಮಾಡಿದ್ದಾರೆ. ಕೆಲವು ಪ್ರಾಡಕ್ಟ್ಸನ್ನು ಒಲಿಯೋದು ಅವರಿಗೆ ತುಂಬ ಬ್ಯೂಟಿ ಪ್ಲ್ಯಾನೆಟ್ ಹಾಗೂ ಒಲಿಯೋ ವತಿಯಿಂದ ತುಂಬ ಧನ್ಯವಾದಗಳು ಚೇತನಾ ಅವರಿಗೆ. ಹಾಗೂ ನಮ್ಮ ದೂರದ ಮುಂಬೈಯಿಂದ ನಮ್ಮ ಮಿತ್ರವರ್ಗದಲ್ಲಿ ಒಬ್ಬರಾಗಿರುವಂಥ ರಾಜೇಶ್ ಭಾಯ್ ಕೂಡ ಮುಂಬೈಯಿಂದ ಬಂದಿದ್ದಾರೆ. ಒಲಿಯೋ ಕಂಪನಿಯಲ್ಲಿ ಸಾಧಾರಣ ಒಂದು 30 ಇಯರ್ಸಿಂದ ಅವರು ಕೆಲಸ ನಿರ್ವಹಿಸ್ತಿದ್ದಾರೆ. ಹಾಗೆ ಅವರು ಇಲ್ಲಿ ಬಂದು ಲಾಂಚ್ ಮಾಡಲಿಕ್ಕೆ ನಮಗೆ ಒಂದು ಅವಕಾಶ ಕೊಟ್ಟದ್ದಕ್ಕೆ ಶ್ರೀಯುತ ರಾಜೇಶ್ ಇವರಿಗೂ ಕೂಡ ನಾನು ತುಂಬ ಆಭಾರಿಯಾಗಿದ್ದೇನೆ. ತುಂಬ ಧನ್ಯವಾದಗಳು ರಾಜೇಶ್ ಅವರೇ. ಹಾಗೂ ನಮ್ಮ ಇನ್ನೊಬ್ಬ ಕರ್ನಾಟಕ ಟೀಮ್ನ ಒಲಿವಿಯಾ ಟೀಮ್ನ ನಮ್ಮ ರಾಜೇಂದ್ರ ಬಾಬು ಇವರು ಕೂಡ ಬಂದಿದ್ದಾರೆ. ಇವರಿಗೂ ಹಾಗೂ ಗಣೇಶ್ ಅವರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. I would like to thank Chetna madam for specially coming to launch the new range of Olivia products. It's an honor for us, for her to come down here. She is a celebrity makeup artist and runs an academy which has got a lot of students who are getting trained under her. And we thank Mr. Jagdish and Ganesh Anna. For us, it's like a family that we work together. So whenever Olivia has to do anything in Karnataka, it has to start from Beauty Planet. So I like to thank everyone. Thank you very much.